ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ನೆಲ್ಯಾಡಿಪೇಟೆಯಲ್ಲಿ ನಿಲ್ಲಿಸಿದ್ದ ಲಾರಿಯಿಂದ 400 ಲೀಟರ್ ಡೀಸೆಲ್ ಕಳ್ಳತನವಾದ ಘಟನೆ ನಡೆದಿದೆ. ಸಕಲೇಶಪುರದ ಲಾರಿ ಇದಾಗಿದ್ದು ಮಂಗಳೂರು ಕಡೆಯಿಂದ ಬಾಕ್ಸೈಟ್ ತುಂಬಿಸಿ ಹೋಗ್ತಾ ಇತ್ತು. ಈ ವೇಳೆ ಲಾರಿ ಚಾಲಕ ರಾತ್ರಿ ರಸ್ತೆ ಬದಿ ಲಾರಿಯನ್ನ ನಿಲ್ಲಿಸಿ ಮನೆಗೆ ತೆರಳಿ ಬಳಿಕ ಬಂದು ನೋಡಿದಾಗ ಲಾರಿಯಿಂದ ಡೀಸೆಲ್ ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿದೆ. ಓಪನ್ ಪ್ಲೇಸ್ನಲ್ಲಿ ಕರೀತಾರಂದ್ರೆ ಅವರ ಎಷ್ಟೊತ್ತಿಗೆ ನಿಲ್ಲಿಸಿದ್ದು? 3 ಗಂಟೆಗೆ ರಾತ್ರಿ 3 ಗಂಟೆಗೆ ನಿಲ್ಲಿಸಿ ನಿಮ್ಮ ಮನೆಯಲ್ಲಿ? ನನ್ನ ಮನೆ ಇಲ್ಲೇ ಪಕ್ಕ ಮನೆಗೆ ಹೋದದ್ದು ಅರ್ಧ ಗಂಟೆ ಹೋಗಿಲ್ಲ, ನಾವು 1 ಗಂಟೆ ಹೋಗಿ ಬಂದು ಅಷ್ಟೇ. 3:30 ತೆಗೆದಾಗಿದೆ. ಎಷ್ಟು ಡೀಸೆಲ್ ಇತ್ತು? 400 ಲೀಟರ್. ಅದು GPS ಲೊಕೇಶನ್ ತೋರಿಸ್ತಾರೆ. ಅರ್ಧ ಗಂಟೆಯಲ್ಲಿ ತೆಗೆದಿಲ್ಲ, 3 ಗಂಟೆಗೆ ನಿಲ್ಲಿಸಿ ಹೋಗಿದ್ದಾನೆ. 3:30 ತೆಗೆದಾಗಿದೆ. ಎಲ್ಲಿ ಗಾಡಿ? ಸಕಲೇಶಪುರ. ಎಲ್ಲಿಂದ ಎಲ್ಲಿ ಹೋಗೋದು? ಮಂಗಳೂರಿಂದ ಮಂಗಳೂರಿಂದ ನೋಡು ಮಣ್ಣು